ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು. ವಾರ ಅಖಿರಿದ ಕರ್ಫ್ಯೂ ಪೊರ್ತುಡು ಜವಳಿ ಫ್ಯಾನ್ಸಿ ಜೋಡು ಬೊಕ್ಕ ಬಂಗಾರದ ಬೇರ ಮಲ್ಪರೆ ಮಾತಿರ್ನಂಚ ಎಂಕ್ಲೆಗ್ಲ ಅವಕಾಶ ಮಲ್ತು ಕೊರಡು ಕುಡ್ಲಡು ಟೆಕ್ಸ್ಟೈಲ್ಸ್ ಬೊಕ್ಕ ಫುಟ್ವೇರ್ ಸಂಘಟನೆಲಿಡ್ದು ಪ್ರತಿಭಟನೆ. ಕಾರ್ಲಾ ತಾಲೂಕುದ ಮಾತ ಲೈನ್ ಮ್ಯಾನ್ಲೇನು ಇಲ್ಲಡಿಲೆಪುಡಾದು ಪುಟ್ಟು ಪರ್ಬದ ಆಚರಣೆ. ಲೈನ್ ಮ್ಯಾನ್ಲೇನ ಸಮಸ್ಯೆ ಪರಿಹಾರವು ಇಂಧನ ಮಂತ್ರಿ ಪಿ ಸುನೀಲ್ ಕುಮಾರ್ ಸಮಾಲೋಚನೆ. ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯ ಬಿಷಪ್ ಹಿಡಿದು ಕಾಪುಚಿನ್ ಧರ್ಮಗುರು ಆಲ್ಫ್ರೆಡ್ ರೋಚ್ ದೇವಿರ್ನ ಸೇವಕ ಎಂದು ಘೋಷಣೆ. ಎಲ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಲೆಕ್ಕುಡು ಬಿಕೆ ಬಾಯ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬಂಗಾರಕೋಡಿ ಬೊಳಂತೂರು ಬೊಕ್ಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಒಟ್ಟು ಸೇರಿಕೆಡು ಸಾರ್ವಜನಿಕ ನೆತ್ತಿರ್ದಾನ ಶಿಬಿರ. ವಾರ್ತೆದ ವಿವರ. ವಾರ ಅಖಿರಿದ ಕರ್ಫ್ಯೂದ ಪೊರ್ತುಡು ಜವಳಿ ಫ್ಯಾನ್ಸಿ ಜೋಡು ಬಂಗಾರ ಈ ಮಾತ ಬೇರುಳಿನ ಬುಡ್ದು ಬೊಕ್ಕ ಮಾತಾ ವ್ಯವಹಾರಗೂ ಅವಕಾಶ ಮಲ್ತು ಕೊಡ್ತೇರು ಒಂದು ಎಂಕ್ಲೆಗ ನ್ಯಾಯ ಮಾತಿರ್ ನಂಚನೆ ಎಂಕ್ಲೆಗ್ಲ ಬದುಕೆರೆ ಬುಡ್ಲೆಂದು ಕರಾವಳಿ ಟೆಕ್ಸ್ಟೈಲ್ಸ್ ರೆಡಿಮೇಡ್ಸ್ ಅಂಡ್ ಫುಟ್ವೇರ್ ಡೀಲರ್ಸ್ ಅಸೋಸಿಯೇಷನ್ ಸೋಮವಾರ ಕುಡ್ಲಡು ಪ್ರತಿಭಟನೆ ನಡಪಾದು ಒತ್ತಾಯ ಮಲ್ತುದುಂಡು. ಕರಾವಳಿ ಜಿಲ್ಲೆಲಿಡು ಕೊರೋನಾ ಹೆಚ್ಚೊಂದು ಪುನಃ ನಿಯಂತ್ರಣ ಮಲ್ಪರೆ ಸರಕಾರದ ವಾರ ಹಾಕಿರಿದ ಕರ್ಫ್ಯೂ ಎಡ್ಡೆ ಅಂಡ ಈ ಪೊರ್ತುಡು ಜವಳಿ ಬೇರ ಫ್ಯಾನ್ಸಿ ಜೋಡು ಬಂಗಾರ ಈ ಮಾತಾ ಬೇರುಲಿನ ಕೈ ಬಿಡ್ದು ಬಾಕಿದ ಮಾತ ವಹಿವಾಟಿಗೆ ಅವಕಾಶ ಕೊರ್ನವೂ ಸರಿಯತ್. ಈ ಪೊರ್ತುಡು ಎಂಕ್ಲೆಗ್ಲ ಬೇರೊಗು ಅವಕಾಶ ಕೊರುಡು ಎಂದು ಒತ್ತಾಯ ಮಲ್ತದು ಕರಾವಳಿ ಟೆಕ್ಸ್ಟೈಲ್ಸ್ ರೆಡಿಮೇಡ್ಸ್ ಅಂಡ್ ಫುಟ್ವೇರ್ ಡೀಲರ್ಸ್ ಅಸೋಸಿಯೇಷನ್ ಕುಡ್ಲ ಮುಕುಲು ಸೋಮವಾರ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ದ ಎದುರು ಪ್ರತಿಭಟನೆ ಮಲ್ತೇರು. ಜವಳಿ ಬೇರುಗ್ಲ ಅವಕಾಶ ಕೊರ್ಲೆ ಅವೈಜ್ಞಾನಿಕ ಕರ್ಫ್ಯೂ ಬೊಡ್ಚಿಂದು ಪ್ರತಿಭಟನಾಗಾರರು ಒತ್ತಾಯ ಮಲ್ತೇರು. ಅಸೋಸಿಯೇಷನ್ ಗುರ್ಕಾರ್ಯರು ಸಂತೋಷ್ ಕಾಮತ್ ಎನ್ ಸದಾಶಿವ ನೆಲ್ಲಿಮಾರ್ ಪ್ರತಿಭಟನೆ ಪಾತಿರಿಯರು. ಕುಡ್ಲಗ್ ಮುಖ್ಯಮಂತ್ರಿ ಬನ್ನಗ ಅರೆಗ್ ಬೊಕ್ಕ ಜನಪ್ರತಿನಿಧಿಲೆಗ್ ಭಿನ್ನಾಯ್ತೊಂದು ಓಲೆ ಕೊರ್ತ ಆಂಡ ಎಂಕ್ಲೆಗ್ ನ್ಯಾಯ ತಿಕ್ಕದಿಜೆ ವೀಕೆಂಡ್ ಕರ್ಫ್ಯೂ ಎಂಕ್ಲೆನ ಬದುಕಗ್ ಮಸ್ತ್ ಪೆಟ್ಟು ಪಾಡ್ದಂಡು ದಯಮಲ್ತದು ಎಂಕ್ಲೆಗ್ಲ ಬೇರೊಗು ಅವಕಾಶ ಕೊರ್ಲೆ ಅವಕಾಶ ಕೊರ್ಜಿಂಡ ಮಲ್ಲ ಮಟ್ಟದ ಪ್ರತಿಭಟನೆ ಮಲ್ಪುಡ ಆಪುನೊಂದು ಪ್ರತಿಭಟನೆಗಾರರು ಪಂಡಿರು. ಎಲ್ಲರೂ ಫಿನಾನ್ಷಿಯಲಿ ಕುಗ್ಗಿ ಹೋಗಿದ್ದಾರೆ. ಯಾವ ಅಂಗಡಿಗಳು ಬಾಡಿಗೆಯನ್ನು ಕಟ್ತಾರೋ ಒಬ್ಬ ಮಾಲೀಕರು ಕೂಡ ₹1 ಬಾಡಿಗೆಯನ್ನು ಬಿಡಲಿಲ್ಲ. ತಮ್ಮಲ್ಲಿ ದುಡಿತಿರುವ ನೌಕರ ವರ್ಗದವರಿಗೆ ಸಂಬಳ ಕೊಡದೆ ನಮಗೆ ಇರಲಿಕ್ಕೆ ಆಗುವುದಿಲ್ಲ. ಅವರು ನಮ್ಮನ್ನೇ ನಂಬಿಕೊಂಡು ದಿನ ತೆಗೆಯುವವರು. ಇಂಥ ಸಂದರ್ಭದಲ್ಲಿ ನಾವು ಬಹಳ ಪೇಷನ್ಸಿಂದ ಇಷ್ಟು ದಿನ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಸಹಕಾರ ಮಾಡ್ತಾ ಬಂದಿದ್ದೇವೆ. ಇಂದು ನಾವಿಲ್ಲಿ ಸೇರಿದ್ದು ಇದು ನಮ್ಮ ಅಂತಿಮ ಹಾಗೂ ಕೊನೆಯ ಶಾಂತಿಯುತ ಪ್ರಯತ್ನ. ಒಂದು ವೇಳೆ ಮುಂದಿನ ಶನಿವಾರ ವೀಕೆಂಡ್ ಕರ್ಫ್ಯೂವನ್ನು ಮಾಡುವುದಾದರೆ ಬೇರೆಯವರಿಗೆ ಎಷ್ಟು ಸಮಯ ಕೊಡ್ತಾರೋ ಅಷ್ಟೇ ಸಮಯ ನಮಗೆ ಕೊಡಬೇಕು. ಇಲ್ಲದಿದ್ದರೆ ಒಂದು ದಿನ ದಿನಸಿ ಮುಂತಾದ ಅಗತ್ಯ ವಸ್ತುಗಳಂತಾದರೆ ಇನ್ನೊಂದು ದಿನ ನಮಗೆ ಕೊಡಬೇಕು. ಇಲ್ಲವಾದಲ್ಲಿ ಸರ್ಕಾರಕ್ಕೆ ಬಟ್ಟೆ ಅಂಗಡಿಯಿಂದ ಫುಟ್ವೇರ್ ಅಂಗಡಿಯಿಂದ ಕೊರೋನಾ ಬರ್ತಂತೆ ಏನಾದರೂ ಅವರಿಗೆ ಸೈಂಟಿಫಿಕ್ ಆಗಿ ಗೊತ್ತಿದ್ದರೆ ಅವರು ಕಂಪ್ಲೀಟಾಗಿ ಲಾಕ್ಡೌನ್ ಮಾಡಲಿ. ಕೇವಲ ಹಾಸ್ಪಿಟಲ್, ಮೆಡಿಕಲ್ ಮತ್ತು ಹಾಲು ಇದನ್ನು ಬಿಟ್ಟು ಕಂಪ್ಲೀಟಾಗಿ ಲಾಕ್ಡೌನ್ ಮಾಡಲಿ. 10 ದಿನ, 12 ದಿನ, 14 ದಿನ. ನಾವು ಇಷ್ಟೊಂದು ಕಷ್ಟದಲ್ಲಿರುವಾಗ ನಮ್ಮ ಸರ್ಕಾರಕ್ಕಾಗಿ, ನಮ್ಮ ದೇಶಕ್ಕಾಗಿ ಕೊರೋನಾ ನಿರ್ಮೂಲನೆ ಆಗೋದಾದರೆ ನಾವು ಸಹಕರಿಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಾರ ಇಲ್ಲದಂತಹ ಸಂದರ್ಭದಲ್ಲಿ ಓಪನ್ ಮಾಡಲಿಕ್ಕೆ ಹೇಳ್ತಾರೆ. ನಮಗೆ ಆಗ ವ್ಯಾಪಾರ ಬರಲಿಲ್ಲ. ಇದರಿಂದ ಸಂಘರ್ಷ ಮಾಲು ಪೂರೈಕೆದಾರ ಮಾಡುವವರಿಗೂ ಆಗ್ತದೆ. ಅವರಿಗೆ ನಾವು ಹಣ ಕೊಟ್ಟರೆ ಅವರಿಂದ ಮುಂದುವರಿದು ದೇಶ ನಡೀತದೆ. ಈಗ ನಮಗೆ ವ್ಯಾಪಾರ ಮಾಡಲಿಕ್ಕೆ ಬಿಡಲಿಲ್ಲ. ಒಂದು ತೊಂದರೆ ಇದು. ಇನ್ನೊಂದು ಪ್ರಧಾನ ತೊಂದರೆ ಏನಂದರೆ ಮೊನ್ನೆ 3 ತಿಂಗಳು ಬಂದಿನ ಸಮಯದಲ್ಲಿ ಆನ್ಲೈನು 20% ವ್ಯಾಪಾರ ಹೆಚ್ಚಿಸಿದೆ. ನಮಗೆ ಆಗಬೇಕಾದಂತಹ ವ್ಯಾಪಾರ ಸಂಪೂರ್ಣ ಆನ್ಲೈನಿಗೆ ಹೋಗ್ತಾ ಇದೆ. ಅಲ್ಲದೆ ಆ ಆನ್ಲೈನ್ನ ಕಡೆ ವಾಲಿದಂತಹ ಯುವಜನತೆ ಮತ್ತೆ ಹಿಂದೆ ಬರುವಂತಹದ್ದು ಕಷ್ಟ. ಇದು ಇನ್ನು ಹೀಗೆ ಮುಂದುವರೆದರೆ ಈ ನಮ್ಮ ವ್ಯಾಪಾರ ಆನ್ಲೈನ್ನಿಂದಾಗಿ ಕೂಡ ತುಂಬ ತೊಂದರೆಗೆ ಒಳಪಡ್ತದೆ. ಯಾರು? ನಾವು ಜವಳಿ ವ್ಯಾಪಾರಿಗಳು. ಕುಡ್ಲದ ಬಾವುಟಗುಡ್ಡೆ ಮಾರ್ಗಗೂ ಮುಲ್ಕಿ ಸುಂದರರಾಮ ಶೆಟ್ಟಿ ಪನ್ಪುನ ಪುದರದೇದಿತದು ಅವಿತ ಶಾಶ್ವತ ನಾಮಫಲಕ ಪಾಡುನ ಕಾರ್ಯಕ್ರಮ ಸೋಮವಾರ ನಡೆತಂಡ. ಶಾಸಕರು ವೇದವ್ಯಾಸ್ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ ಕಾರ್ಯಕ್ರಮ ಅಟ್ಟಣೆ ಮಲ್ತಿನ ಮುಲ್ಕಿ ಸುಂದರರಾಮ ಶೆಟ್ಟಿ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಪಾಲ್ದೆತ್ತೊಂಡೆರು. ಕುಡ್ಲದ ಬಾವುಟಗುಡ್ಡೆ ಮಾರ್ಗಗೂ ಮುಲ್ಕಿ ಸುಂದರರಾಮ ಶೆಟ್ಟಿ ಪುದರ್ ದೀದಿತದು ಐಕ್ ಸುಂದರರಾಮ ಶೆಟ್ಟಿ ಅಭಿಮಾನಿ ಬಳಗೊಡ್ದು ಶಾಶ್ವತ ನಾಮಫಲಕ ಪಾಡುನ ಕಾರ್ಯಕ್ರಮ ಸೋಮವಾರ ಕುಡ್ಲದ ಕ್ಯಾಥೋಲಿಕ್ ಕ್ಲಬ್ ಕೈತಲ್ ನಡೆತಂಡ. ತಾರೈದರ್ತದು ನಾಮಫಲಕ ಕುಲ್ಲಾಯಿರೋ.
ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಪುದರದೀಪುನ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಒತ್ತಿಡ್ದು ಆವುಡೊಂದು ಪಂಡಿನ ಕ್ಲೀಡು ಮಲ್ಲಪಾಲದೆತ್ತುನ್ನಾರು ಮುಲ್ಕಿ ಕರುಣಾಕರ ಶೆಟ್ಟಿ ಬ್ಯಾಂಕಿಂಗ್ ಕ್ಷೇತ್ರ ಸೇರ್ದು ಬೇತೆ ಬೇತೆ ಕ್ಷೇತ್ರಲೇಡು ನನದ ಅಲ್ಮಗು ಮಾದರಿ ಆಪುನಂಚಿನ ಸಾಧನೆ ಮಲ್ತಿನಾರು ಸುಂದರರಾಮ ಶೆಟ್ಟಿಯಿಂದ ಆರ್ಪಂಡಿರೋ ಒಂದು ಹೆಸರನ್ನು ಯಾವುದಾದ್ರೂ ಒಂದು ರಸ್ತೆಗೆ ಇಡಬೇಕು ಅಂತೇಳುವಂಥದ್ದು ಪ್ರಾರಂಭದ ದೃಷ್ಟಿಯಲ್ಲಿ ವಿಜಯ ಬ್ಯಾಂಕ್ ವರ್ಕರ್ಸ್ ಯೂನಿಯನ್ನ ಕಡೆಯಿಂದ ಆರ್ಗನೈಸೇಷನ್ ಕಡೆಯಿಂದ ಭಾಳ ಮನವಿ ಇತ್ತು. ಆ ಮನವಿ ಪ್ರಕಾರ ಇವತ್ತು ಆ ರಸ್ತೆಗೆ ಹೆಸರನ್ನು ಇಡುವಂಥ ಕೆಲಸ ಕಾರ್ಯಗಳು ಆದೇಶ ಬಂದ ನಂತರ ಗೌರವಾನ್ವಿತ ಅಂದಿನ ಮೇಯರಾದ ದಿವಾಕರ್ ಪಾಂಡೇಶ್ವರ್ ಅವರು ಪ್ರಾರಂಭದ ದಿನಗಳಲ್ಲಿ ಅದಕ್ಕೆ ಒಂದು ರಸ್ತೆಗೆ ನಾಮ ಫಲಕದ ಉದ್ಘಾಟನೆಯನ್ನು ಮಾಡಿದಾಗ ಇಡೀ ಸಮಾಜ, ಇಡೀ ಮಂಗಳೂರಿನ ಜನತೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿತು. ಇವತ್ತು ನಮಗೆಲ್ಲರಿಗೂ ಸೌಭಾಗ್ಯ, ಮಹಾನಗರ ಪಾಲಿಕೆಯಿಂದ ಅಧಿಕೃತವಾಗಿ ನಾಮಫಲಕವನ್ನು ಇಲ್ಲಿ ಹಾಕುವಂಥದ್ದು. ಮುಂದೆ ಈ ರಸ್ತೆ ಇನ್ನಷ್ಟು ಅಗಲೀಕರಣವಾಗಿ ಆ ಅಗಲೀಕರಣ ಆದ ನಂತರ ಈ ರಸ್ತೆಗೆ ಸಂಪೂರ್ಣವಾಗಿ ಇದು ಎಲ್ಲ ಬರುವಂಥ ದಾರಿಯಲ್ಲಿ ಬರುವಂಥವರಿಗೆ ತೋರುವ ರೀತಿಯ ಒಂದು ನಾಮಫಲಕವನ್ನು ಮಹಾನಗರ ಪಾಲಿಕೆಯಿಂದ ಗೌರವಾನ್ವಿತ ಮೇಯರ್ ಅವರು ಇದನ್ನು ವ್ಯವಸ್ಥಿತವಾಗಿ ಜೋಡಿಸ್ಕೊಂಡು ಈ ಕಾರ್ಯವನ್ನು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಹಲವು ವರ್ಷದ ಬೇಡಿಕೆ ಇವತ್ತು ಈಡೇರ್ತಾ ಇದೆ ಅಂತ ಹೇಳುವಂಥದ್ದು ಸಂತೋಷ ನಮಗೆಲ್ಲರಿಗೂ ಆಗ್ತಾ ಇದೆ. ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತಿರ್ದು ಪಾಲಿಕೆದ ಮಾತಾ ಸದಸ್ಯರು ಬೊಕ್ಕ ಜನಪ್ರತಿನಿಧಿಲಿನ ಒಪ್ಪಿಗೆಡು ಸದಾನಂದ ಶೆಟ್ಟಿ ಇತದು ನಾಮಫಲಕ ಪಾಡ್ದಂಡು. ಶಾಸಕರು ವೇದವ್ಯಾಸ್ ಕಾಮತ್ತಿರ್ನ ಕನತಂಚ ನಗರದ ಮುಖ್ಯ ಮಾರ್ಗುಲಿಗೂ ಸ್ಮಾರ್ಟ್ ಸಿಟಿ ಯೋಜನೆಡು ಬೇಗ ಅನುಷ್ಠಾನ ಬೊಕ್ಕ ಪೊರ್ಲು ಮಲ್ಪರೆ ಪ್ರಯತ್ನ ಮಲ್ತೊಂದುಂಡು ಪಂಡಿರೋ. ಈ ರಸ್ತೆಗೆ ಎಂಟ್ರ್ ಆಗುವಾಗಲೇ ಒಂದು ಹೈಲ್ಯಾಂಡನ್ನು ಈಗಾಗಲೇ ಬ್ಯೂಟಿಫಿಕೇಷನ್ಗೆ ಮಾಡಿದ್ದಾರೆ. ತಕ್ಷಣ ನಮ್ಮ ಇದಕ್ಕೋಸ್ಕರ ಹೋರಾಡಿದಂಥ ನಮ್ಮ ಕರುಣಾಕರ ಶೆಟ್ಟರು ಇರ್ಬೋದು, ಮಾನ್ಯ ನಮ್ಮ ಸದಾನಂದ ಶೆಟ್ಟರವರ ಕೋರಿಕೆಯಂತೆಗೆ ಇಲ್ಲಿ ಒಂದು ಸುಂದರವಾದಂತಹ ಒಂದು ಫಲಕವನ್ನು ಅಳವಡಿಸಬೇಕು ಎನ್ನುವ ಒಂದು ಪ್ರಸ್ತಾವನೆಯೊಂದಿಗೆ ಈ ಪ್ರಸ್ತಾವನೆಯನ್ನು ನಮ್ಮ ಮಾನ್ಯ ಶಾಸಕರು ನನಗೆ ತಿಳಿಸಿದರು. ಇದನ್ನು ತಕ್ಷಣವಾಗಿ ಈ ಒಂದು ಫಲಕವನ್ನು ಅಳವಡಿಸಬೇಕು, ಒಂದು ರೀತಿಯಲ್ಲಿ ವಿಭಿನ್ನವಾಗಿರಬೇಕು, ನಮ್ಮ ನಗರದ ಸುಂದರೀಕರಣಕ್ಕೆ ಅದು ಕೂಡ ಒಂದು ರೀತಿಯ ಪೂರಕವಾಗಿರಬೇಕು ಎನ್ನುವಂತಹ ಒಂದು ಸಲಹೆಯೊಂದಿಗೆ ಇಲ್ಲಿ ಇವತ್ತು ನಾವು ಒಂದು ಬಹಳ ಉತ್ತಮವಾದಂಥ ಒಂದು ನಾಮಫಲಕವನ್ನು ಅಳವಡಿಸಿದ್ದೇವೆ. ಮುಲ್ಕಿ ಸುಂದರರಾಮ ಶೆಟ್ಟಿ ಅಭಿಮಾನಿ ಬಳಗದ ಗುರ್ಕಾರ್ಯರು ಎ ಸದಾನಂದ ಶೆಟ್ಟಿ ಪಾತಿರ್ದು ಮಾತಿರಿಗ್ಲ ಸುಲ್ಮೆ ಸಂದಾಯಿರೋ ಬಾತೇಕಲ ಮುಖ್ಯಸ್ಥೆಯರು ಬಂಡ ಕರುಣಾಕರ್ ಶೆಟ್ಟಿ ಆರ್ಲಕ ಒಂಜಿ ಫಾಲೋಅಪ್ ಮಲ್ತಿನ ಆರ್ಲಕ ಒಂಜಿ ಬೇಲೆನ ಫಾಲೋಅಪ್ ಮಲ್ತಿನ ಒಂಜಿ ನರಮಾನೆ ಕುಡೋರ್ ಜೊತೆ ದಯಪಂಡ ವಿಜಯ ಬ್ಯಾಂಕ್ ವರ್ಕರ್ಸ್ ಆರ್ಗನೈಸೇಷನ್ ಒಂಜಿ ಅಧ್ಯಕ್ಷ ಆದ, ಮಾಜಿ ಅಧ್ಯಕ್ಷ ಆದ, ಇತ್ತೆ ಹಾಲಿ ಅಧ್ಯಕ್ಷ ಆದ, ಅಂಚೆನೆ ಅಕಲ ಟೀಮುಲ ಸುಧಾಕರ್ ಶೆಟ್ಟಿ ಅವಡು, ಸೀತಾಚರಣ್ ಶೆಟ್ಟಿ ಅವಡು, ರಘುಸ್ವರ್ಣ ಅವಡು, ರಾಜಾರಾಮ್ ಶೆಟ್ಟಿ ಅವಡು, ಶ್ರೀಧರ್ ಶೆಟ್ಟಿ ಅವಡು, ಅಂಚೆನೆ ಕೆಲವನ್ನ ಪುದರ್ ಬಿಡ್ದು ಹೋಗ್ಬಿಟ್ಟು ದೇರ್ಲ ಬೇಜಾರು ಮಲ್ ಬಿಡ್ಚಿ ಅಂಚೆನೆ ಶುಭಮಂಗಲರಾವ್ ಉಳ್ಳೇರು ಅಂಚೆನೆ ಮಾತಿರ್ಲ ಹೆಂಗೆ ಕೆಲವನ್ನ ಪುದರ್ ಬರ್ಪುಜಿ ಪ್ರಾಯದ ದೋಷನ ನನ್ನ ಸಾಯಿ ಸಮಿತಿದ ಅಧ್ಯಕ್ಷರು ಅಂಚೆನೆ 4 ಜನಕ್ಕಲ್ಲ ಮಾತಿರಲ್ಲ. ಪ್ರಧಾನ ಕಾರ್ಯಂತಿರು ಮುಲ್ಕಿ ಕರುಣಾಕರ ಶೆಟ್ಟಿ, ಮರ್ಯಾದೆ ಗುರ್ಕಾರ್ಯರು ಕದ್ರಿ ನವನೀತ ಶೆಟ್ಟಿ, ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ಗಾಯತ್ರಿ, ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಕಾರ್ಯಂತಿರು ಡಾಕ್ಟರ್ ವಸಂತ ಶೆಟ್ಟಿ, ವಿಜಯ ಬ್ಯಾಂಕ್ ವರ್ಕರ್ಸ್ ಆರ್ಗನೈಸೇಷನ್ ಮಾಜಿ ಗುರ್ಕಾರ್ಯರು ಸೀತಾಚರಣ್ ಶೆಟ್ಟಿ, ಶ್ರೀಧರ್ ಶೆಟ್ಟಿ, ರಘು ಸುವರ್ಣ, ರಾಜರಾಮ ಶೆಟ್ಟಿ, ದೇವಿಚರಣ್ ಶೆಟ್ಟಿ, ಹನುಮಂತ ನಾಯಕ್ ಪಾಲ್ದೆತ್ತೊಂಡಿರೋ. 75ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೊಡು ಕಬಕ ಗ್ರಾಮ ಪಂಚಾಯತ್ ನಡಪಾಯಿನ ಸ್ವರಾಜ್ಯ ಸ್ವಾತಂತ್ರ್ಯ ರಥಯಾತ್ರೆಗೆ ಅಡ್ಡಿಮಲ್ತಿನ ಎಸ್ಡಿಪಿಐ ಪಕ್ಷದ ವಿರುದ್ಧ ಹಿಂದೂ ಸಂಘಟನೆಲು ಕಬಕ ಜಂಕ್ಷನ್ದ ಶ್ರೀ ಮಹಾದೇವಿ ದೇವಸ್ಥಾನದ ದ್ವಾರದ ಎದುರು ಪ್ರತಿಭಟನೆ ನಡಪಾಡು. ಮುರಳೀಕೃಷ್ಣ ಹಸನ್ ತಡ್ಕ, ಶರಣ್ ಪಂಪ್ವೆಲ್ ಇಂಚ ನಾಯಕರು ಪಾಲ್ದೆತ್ತೊಂಡಿರೋ. 75ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೊಡು ಕಬಕ ಗ್ರಾಮ ಪಂಚಾಯತ್ ನಡಪಾಯಿನ ಸ್ವರಾಜ್ಯ ಸ್ವತಂತ್ರ ರಥಯಾತ್ರೆಗೆ ಅಡ್ಡಿಮಲ್ತಿನ ಎಸ್ಡಿಪಿಐಗೂ ವಿರೋಧ ತೋಜಾದು ಸೋಮವಾರ ಕಬಕ ಜಂಕ್ಷನ್ದ ಶ್ರೀ ಮಹಾದೇವಿ ದೇವಸ್ಥಾನ ದ್ವಾರದ ಎದುರು ಹಿಂದೂ ಸಂಘಟನೆಲು ಪ್ರತಿಭಟನೆ ನಡಪಾಯ.
ಬಜರಂಗದಳ ದಕ್ಷಿಣ ಪ್ರಾಂತ್ಯ ವಿಭಾಗದ ಸಂಚಾಲಕರು ಮುರಳಿ ಕೃಷ್ಣ ಹಸನ್ ತಡ್ಕ ಪ್ರತಿಭಟನೆ ಪಾತಿರ್ದು ಕಬಕ ಪಂಚಾಯತ್ ಪಿದ್ದಡ್ನ ಯಾತ್ರೆ ತಡೆಪೋಯಿರು ಲೋಕೊಡು 42 ವರ್ಷ ಕರಿನೀರ್ದ ಶಿಕ್ಷೆ ಅನುಭವಿತ್ನ ಒರಿಯೇ ವ್ಯಕ್ತಿ ವೀರ ಸಾವರ್ಕರ್ ಆ ಮಹಾನ್ ವ್ಯಕ್ತಿನ ಚಿತ್ರಪಟ ದೆಪ್ಪೆರೆ ಪನ್ಪೆರು ರಥಯಾತ್ರೆ ಉಂತಾಯಿನಕ್ಲೆಗ್ ವೀರ ಸಾವರ್ಕರ್ ಪುದರ್ ಪನಿಯರೆ ಬರ್ಪುಜಿ ಅಂಚಿನಕಲು ರಥಯಾತ್ರೆ ಉಂತಾವಿರಂದು ಏವ್ರ ತೋಜಾಯಿರು ಪುತ್ತೂರುಡು ವೀರ ಸಾವರ್ಕರ್ ರಥಯಾತ್ರೆನು ಎಂಕುಲ್ ಮಲ್ಪುವ ನನದ ದಿನಟು ದೇಶದೋರ್ಮೆ ರಥಯಾತ್ರೆ ಮಲ್ಪುವ ತಾಕತ್ತಿತ್ತಂಡ ಎಸ್ಡಿಪಿಐ ರಥಯಾತ್ರೆ ತಡೆಪಡೆಂದು ಪ್ರತಿಭಟನೆದಕ್ಕೂ ಸವಾಲ್ ಪಾಡಿಯರು. ನಿನ್ನೆ ಕಬಕದಲ್ಲಿ ನಡೆದಿರತಕ್ಕಂಥ ಘಟನೆ ಈ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಒಂದು ಆಚರಣೆಯನ್ನು ಮಾಡಬೇಕು. ಈ ದೇಶದ ಕಾಶ್ಮೀರ, ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ದೇಶದ ಮೂಲೆಗಳಲ್ಲಿ ಎಲ್ಲ ಮತ ಪಕ್ಷ ಜನ ಸೇರಿಕೊಂಡು ಆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಮೃತ ಮಹೋತ್ಸವದ ಗಳಿಗೆಯಲ್ಲಿ ನಾವೆಲ್ಲ ಒಂದು ಹೊಸ ಮನ್ವಂತರದ ಎಡೆಗೆ ಹೋಗ್ತಾ ಇದ್ದೇವೆ ಅಂತ ಕಲ್ಪನೆಯಲ್ಲಿ ತೇಲಾಡ್ತಾ ಇದ್ದೇವೆ. ಈ ಸಂದರ್ಭ ಕಬಕದ ಗ್ರಾಮ ಪಂಚಾಯತ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಜೊತೆಗೆ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸ ಮತ್ತು ಒಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನು ಜನತೆಗೆ ಮುಟ್ಟಿಸಬೇಕು. ಕೋವಿಡ್ ನಂತ ಈ ಮಹಾಮಾರಿಯ ಸಂದರ್ಭ ಜನರ ಎಡೆಗೆ ಈ ಸ್ವಾತಂತ್ರ್ಯವನ್ನು ಕೊಂಡೋಗ್ಬೇಕು, ಸ್ವಾತಂತ್ರ್ಯದ ಉತ್ಸವವನ್ನು ಕೊಂಡೋಗ್ಬೇಕು ಅಂತ ಕಲ್ಪನೆಯನ್ನು ಇಟ್ಟುಕೊಂಡು, ಚಿಂತನೆಯನ್ನು ಇಟ್ಟುಕೊಂಡು ಪಂಚಾಯತ್ ವತಿಯಿಂದ ಒಂದು ರಥಯಾತ್ರೆಯನ್ನು ಆರಂಭ ಮಾಡಿದರು. ಆ ರಥಯಾತ್ರೆಯನ್ನು ಆರಂಭ ಮಾಡಬೇಕಾದ್ರೆ ಒಂದಷ್ಟು ಜನ ಧಿಕ್ಕಾರವನ್ನು ಕೂಕೊಂಡು ಬರ್ತಾರೆ, ಪಂಚಾಯತಿಗೆ ಧಿಕ್ಕಾರವನ್ನು ಕೂಕೊಂಡು ಬರ್ತಾರೆ, ರಥಯಾತ್ರೆಯನ್ನು ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತಾರೆ. ವಿಶ್ವ ಹಿಂದೂ ಪರಿಷತ್ ವಿಭಾಗೀಯ ಸಂಚಾಲಕರು ಶರಣ್ ಪಂಪ್ವೆಲ್, ಗಣರಾಜ ಭಟ್ ಕೆದಿಲ, ಬಿಜೆಪಿ ಗ್ರಾಮಾಂತರ ಮಂಡಲ ಗುರ್ಕಾರ್ಯರು ಸಾಜಾ ರಾಧಾಕೃಷ್ಣ ಆಳ್ವ ಪ್ರತಿಭಟನೆ ಪಾಲ್ದೆತೊಂಡಿರು. ಬೇಲೆ ಸೃಷ್ಟಿ ಮಲ್ಪಲೆ ಬೇಲೆ ದಾಂತಿ ನೀಡ್ದು ಬಚಾವ್ ಮಲ್ಪಲೆ ಊರ್ದಕ್ಲೆಗ್ ಬೇಲೆ ಕೊರ್ಲೆಂದು ಒತ್ತಾಯ ಮಲ್ತದು ಡಿವೈಎಫ್ಐ ಕುಡ್ಲಾ ಸಮಿತಿ ಸೋಮವಾರ ಕುಡ್ಲಡು ಕ್ಲಾಕ್ ಟವರ್ದ ಎದುರು ಪ್ರತಿಭಟನೆ ನಡಪಾಂಡು. ಬೇಲೆ ಸೃಷ್ಟಿ ಮಲ್ಪಲೆ ಬೇಲೆ ದಾಂತಿ ನೀಡ್ದು ಬಚಾವ್ ಮಲ್ಪಲೆ ಊರ್ದಕ್ಲೆಗೂ ಒತ್ತು ಕೊರ್ಲೆಂದು ಸರೋಜಿನಿ ಮಹಿಷಿ ವರದಿಗೂ ಒತ್ತಾಯ ಮಲ್ತದು ಡಿವೈಎಫ್ಐ ಕುಡ್ಲಾ ಸಮಿತಿ ಸೋಮವಾರ ಕಾಂಡೆ ಕುಡ್ಲದ ಕ್ಲಾಕ್ ಟವರ್ ಎದುರು ಪ್ರತಿಭಟನೆ ನಡಪಾಂಡು. ಸಮಿತಿ ಸದಸ್ಯರು ಬ್ಯಾನರ್ಲಿನ ಪತ್ತೊಂದು ಘೋಷಣೆ ಪಾಡಿಯರು. ಯುವಜನರಲ್ಲಿ ಆಸೆ ಬಿತ್ತಿ ಅಧಿಕಾರಕ್ಕೇರಿದ ನರೇಂದ್ರ ಮೋದಿ ನಾಯಕೆ ಸುನಿಲ್ ಕುಮಾರ್ ಪಾತಿರ್ದು ಒಂದು ದೇಶ ಬುಳಿಚಿಲು ಆವುಡುಂದಾಂಡ ಬರವು ಬೊಕ್ಕ ಬೇಲೆಗೂ ಸುರುತ ಒತ್ತು ಕೊರುಡು ಕಲ್ಪನ ಮನಸ್ಸಿಗೂ ಬರವು ಬೆನ್ಪುನ ಕೈಕು ಕೆಲಸ ಕೊರ್ನಗ ಮಾತ್ರ ದೇಶ ಬುಳೆಪುಣೊಂದು ಪಂಡಿರೋ ಬರವು ಪದವಿಗೆ ಸರಿಯಾದ ಬೇಲೆ ಸೃಷ್ಟಿಯಾವೊಂದಿಜ್ಜಿ ಸರ್ಕಾರದ ತಪ್ಪು ನೀತಿಲಿಡ್ದು ಬಡವಿರು ಕಷ್ಟಗ ಬೂರ್ದೆರೆಂದು ಪ್ರತಿಭಟನಾಗಾರರು ಸರ್ಕಾರದ ಮಿತ್ತು ಏವ್ರತೋ ಜಾಯಿರೋ. ಉದ್ಯೋಗ ಕೊಡಬೇಕಾದ್ರೆ ಯಾರ ಜವಾಬ್ದಾರಿ? ನಾವು ಹೇಳ್ತಾ ಇದ್ದೇವೆ ಸರ್ಕಾರದ ಜವಾಬ್ದಾರಿ. ಅದಕ್ಕೋಸ್ಕರನೇ ಇವತ್ತು ಜನರ ನಾಡಿ ಬಿಡಿತ ಗೊತ್ತು. ಇವತ್ತು ನಮ್ಮ ದೇಶವನ್ನು ಆಳ್ತಕ್ಕಂತ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮೊದಲು ಸುಳ್ಳು ಹೇಳಿದ್ದು ಜನರಿಗೆ ಭ್ರಮಾಲೋಕದಲ್ಲಿ ಸಿಲುಕಿಸುವಂತದ್ದು. ಇವತ್ತು ದೇಶದ ಯುವ ಜನರಿಗೆ ಮೋಸ ಮಾಡಿದ್ದು. ಅವ್ರು ಹೇಳಿದ್ದೇನು? ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು, ಇವತ್ತು 7 ವರ್ಷ ಆಯ್ತು. 14 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಿತ್ತು. 14 ಕೋಟಿ ಉದ್ಯೋಗ ಸೃಷ್ಟಿ ಆಗೋದು ಬಿಡಿ, ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಬದಲಾಗಿ ಕಳೆದ 7 ವರ್ಷಗಳಲ್ಲಿ ಇದ್ದಿರ್ತಕ್ಕಂತಹ ಉದ್ಯೋಗಗಳು ನಾಶ ಆಗಿದೆ. ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನಿಲ್ ಕುಮಾರ್ನ ಪುಟುದಿನ ದಿನ ಸ್ವಾತಂತ್ರ್ಯ ದಿನಾಚರಣೆ ದಾನಿಯೇ ಆದಿತ್ತದು ಅವೆನು ಮಂತ್ರಿಯರು ವಿಶೇಷ ರೀತಿಡು ಆಚರಣೆ ಮಲ್ತಿರೋ. ಇಂಧನ ಮಂತ್ರಿಯರು ಐನಿಡ್ದಾವ್ರ ಕಾರ್ಲಾ ತಾಲೂಕುದ ಮಾತಾ ಲೈನ್ ಮ್ಯಾನ್ಲೇನು ಇಲ್ಲಡೆಲೆಪ್ಪಾದು ಒಟ್ಟುಗು ವನಸ ಮಲ್ಪನೆತ ಒಟ್ಟಿಗೆ ಅಕ್ಲಿನ ಸಮಸ್ಯೆಲೇನು ಅರ್ಥ ಮಲ್ತೊನ್ನ ಸಂಗತಿ ವಿಶೇಷವಾದ ಗುಮನ ಹೋಯ್ತದ. ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನಿಲ್ ಕುಮಾರ್ರೆಗ್ ಐತಾರ ಸ್ವಾತಂತ್ರ್ಯ ದಿನಾಚರಣೆದ ಒಟ್ಟುಗು ಪುಟ್ಟುನ ದಿನ ತಗೌಜಿಲ ಒಂಜೇ ದಿನ ಆದಿತ್ತಂಡ
ಮಂತ್ರಿ ಆಯ್ಬುಕ್ಕ ಸುರುತ ಪುಟ್ಟು ಪರ್ಬನು ವಿಶೇಷ ರೀತಿಡ್ ಆಚರಣೆ ಮಲ್ತಿರ ಅರೆನ ಪುಟ್ಟೂರು ಕಾರ್ಲಾ ತಾಲೂಕುದ ಮಾತಾ ಲೈನ್ ಮ್ಯಾನ್ಲಿನ ಅರೆನ ಇಲ್ಲಡೆಲಿಪ್ಡಾದು ಅಕ್ಲಿನ ಒಟ್ಟುಗೂ ವನಸ್ ಮಲ್ತಿರ ತನ್ನ ಪುಟ್ಟು ಪರ್ಬದ ಲೆಕ್ಕೊಡು ಮಾತಾ ಲೈನ್ ಮ್ಯಾನ್ಲೆಗ್ ಅಟ್ಟಣೆ ಮಲ್ದಿನ ವನಸು ಕೂಟೋಡು ಅಕ್ಲಿನ ಒಟ್ಟುಗೂ ಕುಲ್ಲುದು ಉಂಡುದು ಅಕ್ಲಿನ ಸಮಸ್ಯೆಲಿನ ತೆರೆಯೊಂಡಿರ ಮಂತ್ರಿಯರ್ನ ಈ ವಿಶೇಷ ಕಾರ್ಯಕ್ರಮ ಮಾತಿರ್ನಲ ಮೆಚ್ಚುಗೆ ಪಡೆತಂಡ ಇಂಧನ ಇಲಾಖೆದ ಸಮಸ್ಯೆಲಿನ ಪರಿಹಾರ ಮಲ್ಪರೆ ತಾನು ಏಪಲ ತಯಾರುಲ್ಲೆ ಮುಖ್ಯವಾದ ತನ್ನ ಕ್ಷೇತ್ರದ ಜನಕ್ಲೆಗ್ ಸಮಸ್ಯೆ ಆವಂದಿನಂಚ ಜಾಗ್ರತೆ ವಹಿಸುವೆ ಇಲಾಖೆ ಚುರುಕು ಆಪಿನಂಚ ಕೆಲಸ ಮಲ್ಪೊಡಾತನಂದು ಮಂತ್ರಿ ಸುನಿಲ್ ಕುಮಾರ್ ಪಂಡಿರ ದಿ ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ದ ಸಜ್ಜಿಮಲ್ತಿನ ಆಫೀಸು ಸೋಮವಾರ ಶುರುವಾಂಡ್ ಕುಡ್ಲಾ ಮಿಲಾಗ್ರ ಸಿಂಗ್ರಿಜ್ ದ ಧರ್ಮಗುರು ಬೊನ್ವೆಂಚರ್ ನಜರತ್ ಆಫೀಸ್ ಉದೀಪನ ಮಲ್ತದು ಆಶೀರ್ವಚನ ಕೊರಿಯರ ದಿ ಮಂಗಳೂರು ಕ್ಯಾಥಲಿಕ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ದ ಸಜ್ಜಿ ಮಲ್ತಿನ ಆಫೀಸ್ ಸೋಮವಾರ ಶುರುವಾಂಡ್ ಮಿಲಾಗ್ರ ಸಿಂಗ್ರಿಜಿದ ಧರ್ಮಗುರು ಬೊನ್ವೆಂಚರ್ ನಜರತ್ ತುಡರ್ ಪೊತ್ತಾದು ಉದಿಪನ ಮಲ್ತದು ಆಶೀರ್ವಚನ ಕೊರಿಯರ ಮಂಗಳೂರು ಕ್ಯಾಥಲಿಕ್ ಕೋಆಪರೇಟಿವ್ ಪನ್ಪುನವೇ ಎಂಕ್ಲೆಗು ಉಮೇದದ ಶಬ್ದಾದುಂಡೋ ಕುಡ್ಲಾ ಪಂಡ ಬುದ್ಧಿಜೀವಿಲು ಶ್ರಮಜೀವಿಲು ಸತ್ಯ ನಿಷ್ಠೆಡು ಬದುಕುನಕಲು ಬ್ಯಾಂಕದ ಬೇಲೆದ ಕುಲ್ಲ ಅಕ್ಲೆಕ್ಲಿನ ಕಾರ್ಯುಡು ಅವೆನು ತೋಜಾವುಡು ಬಾಕಿದಕ್ಲೆಗು ಎಡ್ಡೆ ಮಲ್ಪನ ಉದ್ದೇಶ ಏಪಲ ನಮ್ಮವು ಆವುಡುಂದು ಗುರುಕುಲು ಸಂದೇಶ ಕೊರಿಯರ ಎನ್ಸಿಸಿ ಬ್ಯಾಂಕ್ ಗುರ್ಕಾರ್ಯರು ಅನಿಲ್ ಲೋಬೋ ಲಿಫ್ಟ್ ಉದಿಪನ ಮಲ್ತೆರ ಜನರಲ್ ಮ್ಯಾನೇಜರ್ ಸುನಿಲ್ ಮ್ಯಾನೇಜರ್ಸ್ ಡಿಜಿಎಂ ರಾಜ್ ಮ್ಯಾನೇಜರ್ಸ್ ಒತ್ತು ಗುರ್ಕಾರ್ಯರು ಜೆರಾಲ್ಡ್ ಜೂಡೆ ಡಿಸಿಲ್ವಾ ಬ್ರಾಂಚ್ ಮ್ಯಾನೇಜರ್ ಫೆರ್ನಾಂಡಿಸ್ ಬ್ಯಾಂಕ್ ಬೇಲೆದಕ್ಲು ಗಿರಾಕಿಲು ಪಾಲ್ದೆತ್ತೊಂಡೆರ ವರ್ಗದವರನ್ನು ಆಹ್ವಾನಿತರನ್ನು ಹಾಗೂ ಬಂಧು ಮಿತ್ರರನ್ನು ನೀವು ಆಶೀರ್ವದಿಸಿರಿ. ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಹರಸಿರಿ. ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿರಿ. ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ತಾಳುವಂತೆ ಮಾಡಿರಿ. ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ ನಿಮ್ಮನ್ನು ಕಾವಲಾಗಿರಲು ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವರವಾಗಲಿ. ಸರ್ವಶಕ್ತರಾದ ದೇವ, ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಮಂಗಳೂರಿನ ಜನತೆ ಬುದ್ಧಿವಂತರು, ಶ್ರಮಜೀವಿಗಳು, ಪ್ರಾಮಾಣಿಕರು ಹಾಗೂ ಸತ್ಯನಿಷ್ಠೆಯಿಂದ ಬಾಳುವರು. ಅದನ್ನು ಇಲ್ಲಿ ಸೂಚಿಸಬೇಕಾಗಿ ನನ್ನ ವಿನಂತಿ. ಎರಡನೇದಾಗಿ ಕ್ಯಾಥಲಿಕ್ ಅಂತ ಉಂಟು, ಕ್ರಿಶ್ಚಿಯನರು ನಡೆಸುವ ಏಕೈಕ ಸಂಸ್ಥೆ. ತುಂಬಾ ಜನ ನಿರ್ದೇಶಕರು ಹಾಗೂ ಅವರ ಆಲೋಚನೆ, ಶ್ರಮ, ಇದರ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 100 ವರ್ಷ ದಾಟಿದ ಈ ಸಂಸ್ಥೆ. ಅದಕ್ಕಾಗಿ ಎಲ್ಲ ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ, ಇದರ ಮೊದಲು ಸೇವೆ ನೀಡಿದ ಎಲ್ಲ ನಿರ್ದೇಶಕರಿಗೆ ಅವರ ಮುಂದಾಳತ್ವಕ್ಕಾಗಿ ನಾನು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮೂರನೇದಾಗಿ ಕೋಆಪರೇಟಿವ್ ಎಂಬ ಶಬ್ದವನ್ನು ನಾವು ಅಳವಡಿಸ್ತೇವೆ. ಒಬ್ಬರದ್ದು ಇಬ್ಬರದ್ದಲ್ಲ, ಹಲವೊಂದು ಜನ ಸೇರಿ ಉತ್ತಮ ಬಾಂಧವ್ಯವನ್ನು ಬೆಳೆಸಿ ಆ ಸಹಕಾರವನ್ನು ನೀಡಿ ನಾವು ನಮ್ಮ ಈ ಕಾಯಕವನ್ನು ನೆರವೇರಿಸ್ತೇವೆ. ಅದರ ಮೂಲಕ ಪರರಿಗೆ ಒಳಿತಾಗುವ ಆ ಧ್ಯೇಯ ವಾಕ್ಯವು ನಮ್ಮದಾಗಿದೆ. ಅದು ಕೂಡ ಇಲ್ಲಿ ನೆರವೇರಿಸಲು ದೇವರು ಅನುಗ್ರಹಿಸಲಿ ಎಂಬ ನನ್ನ ಅನಿಸಿಕೆ. 75ನೇ ಸ್ವತಂತ್ರ ದಿನಾಚರಣೆ ಲೆಕ್ಕೊಡು ಬಿಕೆ ಬಾಯ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬಂಗಾರಕೋಡಿ ಬೋಳಂತೂರು ಬೊಕ್ಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಒಟ್ಟು ಸೇರಿಗಿಡು ಸಾರ್ವಜನಿಕ ನೆತ್ತಿರ್ದಾನ ಶಿಬಿರ ಐತಾರ ಬೋಳಂತೂರದ ಜಿಲ್ಲಾ ಪಂಚಾಯತ್ ಶಾಲೆಡು ನಡೆತಂಡ ನೂತಾಜಿ ಜನದೋಸ್ತಿ ನೆತ್ತಿರ್ದಾನಿಲು ನೆತ್ತಿರ್ದಾನ ಮಲ್ತಿರೋ. 75ನೇ ಸ್ವಾತಂತ್ರ್ಯ ದಿನಾಚರಣೆ ಲೆಕ್ಕೊಡು ಬಿಕೆ ಬಾಯ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬಂಗಾರಕೋಡಿ ಬೋಳಂತೂರು ಬೊಕ್ಕ
ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೇರಿಗೆಡು ಸಾರ್ವಜನಿಕ ನೆತ್ತಿರದಾನ ಶಿಬಿರ ಐತಾರ ಬೋಳಂತೂರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡು ನಡೆತಂಡ ಸ್ವತಂತ್ರ ವೀರ ಸೇನಾನಿಲೆಗ್ ಮರ್ಯಾದಿ ಸಂದಾಯರೆ ಕೊರೋನಾ ಜಾಗೃತಿ ಕ್ರಮ ಪಾಲನೆ ಮಲ್ತೊಂದು ನಡಪಾಯಿನ ಶಿಬಿರಡು ನೂತಾಜಿ ಜನದೋಸ್ತಿ ನೆತ್ತಿರು ದಾನಿಲು ನೆತ್ತಿರು ಕೊರ್ದು ಜೀವ ಕಾರುಣ್ಯ ಸೇವೆಡು ಪಾಲ್ದಿತ್ತೊಂಡೆರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ನೆತ್ತಿರು ನಿಧಿತ ವೈದ್ಯಾಧಿಕಾರಿಲು ಬೊಕ್ಕ ಬೇಲದಕುಲು ಈತಿದ್ದು ಶಿಬಿರ ನಡೆತಂಡ ಎಸ್ಡಿಎಂಸಿ ಗುರ್ಕಾರ್ಯರು ಇಸ್ಮಾಯಿಲ್ ಗುರ್ಕಾರ್ಮೆ ವಹಿಸ್ತಿತ್ತೆರು ಹಮೀದ್ ಮುಸ್ಲಿಯಾರ್ ಉದಿಪನ ಮಲ್ತೆರು. ಕರೆದುಪೋಯಿನ ಕಾಪುಚಿನ್ ಧರ್ಮಗುರು ಆಲ್ಫ್ರೆಡ್ ರೋಚರೆನು ಒಡಿಪೋ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ಪೆರು ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ದೇವಿರ್ನ ಸೇವಕೆಂದು ಘೋಷಣೆ ಮಲ್ತಿದೆರು. ಬ್ರಹ್ಮಾವರ ಹೋಲಿ ಫ್ಯಾಮಿಲಿ ಇಂಗ್ರೇಜಡು ಈ ಬಗೆಟ್ಟು ಕಾರ್ಯಕ್ರಮ ಅಟ್ಟಣೆ ಆದಿತ್ತಡು. ಕಾಪುಚಿನ್ ಧರ್ಮಗುರು ಆಲ್ಫ್ರೆಡ್ ರೇನು ಒಡಿಪೋ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಗುರುಕಾರ್ಯರು ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ದೇವಿರ್ನ ಸೇವಕೆ ಎಂದು ಘೋಷಣೆ ಮಲ್ದಿರೋ ಬ್ರಹ್ಮಾವರದ ಹೋಲಿ ಫ್ಯಾಮಿಲಿ ಇಂಗ್ರೇಜಡು ನಡಪಾಯಿನ ಪವಿತ್ರ ಬಲಿಪೂಜ್ಯಡು ಬಿಷಪಿರು ಕರಿದುಪೋಯಿ ಧರ್ಮಗುರು ಆಲ್ಫ್ರೆಡ್ ರೋಚರಿನ ಸಂತ ಪದವಿಗೆ ಏರವನ ಲೆಕ್ಕೊಡು ಕಿರಿಯಲೇನು ಸುರುಮಲ್ಪೆರೆ ರೋಮ್ ದ ಕಾಂಗ್ರಿಗೇಷನ್ ಫಾರ್ ದಿ ಕಾಸಸ್ ಆಫ್ ಸೇಂಟ್ಸ್ ಕೊರ್ನ ಅಧಿಕೃತ ಜ್ಞಾಪನ ಓಲೆನು ಓದಿಯೇರೋ ದೇವಿರ್ನ ಸೇವಕೆ ಪನ್ಪುನ ಘೋಷಣೆ ಕ್ರೈಸ್ತ ಧರ್ಮ ಸಬಿಟ್ಟು ಒರಿ ವ್ಯಕ್ತಿನ ಸಂತ ಪಂಡದು ಘೋಷಣೆ ಮಲ್ಪುನ ಕಿರಿಯದ ಸುರುತ್ತ ಮುಟ್ಟ ಆದುಂಡು ಈ ಪೊರ್ತುಡು ಧರ್ಮಗುರ್ಕಾರ್ಯರು ಸಂದೇಶ ಕೊರ್ದು ಇನಿ ನಮ್ಮ ಮಾತೆ ಮರಿಯೇರು ಸ್ವರ್ಗಗು ಪೋಯಿನ ಪರ್ಬ ಒಕ್ಕ ಭಾರತ ಸ್ವತಂತ್ರದ 75ನೇ ವರ್ಷಾಚರಣೆ ಒಟ್ಟುಗು ಆಲ್ಫ್ರೆಡ್ ರೇನು ಸಂತ ಘೋಷಣೆ ಮಲ್ಪನ ಕಿರಿಯಲಿಗೂ ಚಾಲನೆ ಕೊಡ್ತ ಮೂಜಿ ಗೌಜಿ ಆಂಡಲ ಅಂದೆತ್ತ ಸಂದೇಶ ನಿಜವಾಯಿನ ಸ್ವತಂತ್ರನೇ ಆತನಂದು ಪಂಡಿರೋ ಬಲಿಪೂಜೆರ್ದು ಬೊಕ್ಕ ಆಲ್ಫ್ರೆಡ್ ರೋಚರ್ನ ಸಮಾಧಿದ ಆಶೀರ್ವಚನ ಬೊಕ್ಕ ಪ್ರಾರ್ಥನೆಲು ನಡತಂಡ ಘೋಷಣೆ ಪೊರ್ತುಡು ಒಡಿಪೋ ಕ್ರೈಸ್ತ ಧರ್ಮ ಪ್ರಾಂತ್ಯದ ರಿಲಿಜಿಯಸ್ ಎಪಿಸ್ಕೋಪಲ್ ಧರ್ಮಗುರು ರೋಷನ್ ಮೆನೇಜಸ್ ಕಾಪುಚಿನ್ ಸಭೆತ ಪ್ರಾವಿನ್ಷಿಯಲ್ ಧರ್ಮಗುರು ಆಲ್ವಿನ್ ಡಯಾಸ್ ಹೋಲಿ ಫ್ಯಾಮಿಲಿ ಇಂಗ್ರೇಜಿದ ಧರ್ಮಗುರು ವಿಕ್ಟರ್ ಫೆರ್ನಾಂಡಿಸ್ ಒಡಿಪೋ ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಧರ್ಮಗುರು ಚೇತನ್ ಬೊಕ್ಕ ಭಕ್ತರು ಪಾಲ್ದೆತ್ತೊಂಡೆರೋ आणि बेसावानी भरले याजकपणाची भर घालून देवा उतर असो आनी पुवीस सक्रामेंत असो मनियारी जावन ताका नेमलोय. मरण पावल्लो कापुचीन ओडदेसो धार्मीक याजक देवाचो सेवक आल्फ्रेड रॉच पीटर जॉन हाका बागेवंत आनी सांत मन पासारच्या प्रक्रियेंत मुखार सरोंक पवित्र सभेची कांय तरी आडखळ आसा गे म्हूण तुमी विचारलें. ह्या विशयाचेर अध्ययन केल्या उपरांत पवित्र सभेच्या पाडतेन देवाचो सेवक आल्फ्रेड रॉच पीटर जॉन हाका बागेवंत आनी सांत मन पासारच्या प्रक्रियेंत मुखार सरोंक कांयच आडखळ ना म्हूण तुमकां कळोवंक संतोष पावता. ಕಾಯ್ದಂಡ ಯುವಕ ಮಂಡಲ ಎಕ್ಕರ್ದ ನಿಲೆಟ್ಟು ನಡತಿನ 75ನೇ ಸ್ವಾತಂತ್ರ್ಯ ದಿನಾಚರಣೆದ ಕಾರ್ಯಕ್ರಮಟ್ಟು ಸಮಾಜ ಸೇವಕರು ಮೊಹಮ್ಮದ್ ಶಫೀಕ್ ರೆಗ್ ಬಿನ್ನಿರ್ನ ಸೇರಿಗೆಡು ತಮ್ಮನದ ಮರ್ಯಾದಿ ಮಲ್ತಿರ ಯುವಕ ಮಂಡಲದ ಗುರ್ಕಾರ್ಯರಿಗೂ ಗಾಡಿ ಅವಘಡ ಆಯ್ನ ಪೊರ್ತುಡು ಅರೆನು ತುರ್ತು ಆಸ್ಪತ್ರೆಗೂ ಸೇರಾದು ಮರ್ದು ಕೊರ್ಪಾದು ಮೊಹಮ್ಮದ್ ಶಫೀಕ್ ಸರ್ವೇರ್ನಲ ಮೆಚ್ಚುಗೆ ಪಡೆದಿತ್ತಿರ. ಕಾಯ್ದಂಡ ಯುವಕ ಮಂಡಲ ಎಕ್ಕಾರ್ದ ನಿಲೆಟ್ಟು ಐತಾರ ನಡಪಾಯಿನ 75ನೇ ಸ್ವತಂತ್ರ ದಿನಾಚರಣೆದ ಕಾರ್ಯಕ್ರಮಟ್ಟು ಸಮಾಜ ಸೇವಕರು ಆಪತ್ ಬಾಂಧವರು ಮೊಹಮ್ಮದ್ ಶಫೀಕ್ ರೆಗ್ ಬಿನ್ನಿರ್ನ ಸೇರಿಗೆಡು ತಮ್ಮನದ ಮರ್ಯಾದಿ ಮಲ್ತಿರ ಯುವಕ ಮಂಡಲದ ಗುರ್ಕಾರ್ಯರಿಗೂ ಮಾರ್ಗ ಅವಘಡ ಆದು ಪೆಟ್ಟಾನಗ ತುರ್ತು ಆಸ್ಪತ್ರೆಗೂ ಸೇರಾದು ಮರ್ದು ಕೊರ್ಪಾದು ಮೊಹಮ್ಮದ್ ಶಫೀಕ್ ಮಾತ್ರೆಗ್ಲ ಮೆಚ್ಚುಗೆ ಪಡೆದಿತ್ತಿರ. ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಮೋನಪ್ಪ ಶೆಟ್ಟಿ, ಎಕ್ಕಾರ್ ಗ್ರಾಮ ಪಂಚಾಯತ್ ಸದಸ್ಯರು ಸತೀಶ್ ಶೆಟ್ಟಿ, ಯುವಕ ಮಂಡಲ ಗುರ್ಕಾರ್ಯರು ಶಿವಾನಂದ ಶೆಟ್ಟಿ, ಕಾಯ್ದಂಡ ಮಹಿಳಾ ಮಂಡಳ ಗುರ್ಕಾರ್ದಿ ರಶ್ಮಿ ಮೋನಪ್ಪ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರೋ. ಶಕೀಲ್ ಶೆಟ್ಟಿ ಸುಲ್ಮೆ ಸಂದಾಯರೋ. ಪ್ರಣಾಮ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರೋ.
ಪೆರ್ಮೆದ ಯಕ್ಷಗಾನ ಕಲಾವಿದರು ಭಾಗವತರು ಪ್ರಸಂಗ ಬರೆಪನಾರ ಆದಿತ್ತಿನ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜೆರು ಶನಿವಾರ ರಾತ್ರಿ ತೀರಿಯರು ಅರೆಗು 55 ವರ್ಷ ಪ್ರಾಯ ಆದಿತ್ತನು ಮಾನಿಷಾದ ಪ್ರಸಂಗದ ಪುಗಾರ್ತೆದ ಪೂಂಜೆರು 32 ಪ್ರಸಂಗ ಬರೆಯಿನಾರು 42 ವರ್ಷ ಬೇತೆ ಬೇತೆ ಮೇಳಲಿಡು ತಿರ್ಗಾಟ ಮಲ್ತಿನಾರು ಆದಿತ್ಯರು. ತುಳುನಾಡ ಪೆರ್ಮೆದ ಯಕ್ಷಗಾನ ರಂಗೊಡ್ದು ಇಂಚಿಪ್ಪದ ಕೆಲವು ವರ್ಷಲಿಡು ಪುದರ್ಪೋಯಿ ಕಲಾವಿದರು ಆಗತೊಂದುಲ್ಲೆರು. ಭಾಗವತರು ವೇಷದಾರು ಪ್ರಸಂಗ ಬರೆಪುನಾರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜೆರು ಹುಷಾರಿಜ್ಜಂದೆ ಶನಿವಾರ ರಾತ್ರಿ ತೀರಿಯರು ಅರೆಗು 55 ವರ್ಷ ಪ್ರಾಯ ಆದಿತ್ತನು. ಕುಡ್ಲಾ ತಾಲೂಕು ಮಂಜಿನಾಡಿದ ಬೊಟ್ಟಿಕೆರೆತ ಪುರುಷೋತ್ತಮ ಪೂಂಜ ಸಾರತ್ತೂರ್ ಮುನುತ್ತ ಇವತ್ತ ಮೂಜೆಟ್ಟು ತ್ಯಾಂಪಣ್ಣ ಪೂಂಜ ಬೊಕ್ಕ ಜಲಜ ಮೊಕ್ಲಿನ ಮಗೆಯಾದು ಪುಟ್ಟಿನಾರು. ಪದವಿ ಕಲ್ತದು ಆನೆಗುಂಡಿ ಗಣಪತಿ ಭಟ್ ಬೊಕ್ಕ ಹೊಸ ಹಿತ್ಲು ಮಹಲಿಂಗ ಭಟ್ರೇನ ಮಾರ್ಗದರ್ಶನುಡು ಹಿಮ್ಮೇಳ ಮುಮ್ಮೇಳ ಕಲ್ತದು ಆಟದ ಸವ್ಯ ಸಾಚಿಂದ್ ಆಯರು. ಬೊಂಬಾಯಿಡ ಬೇಲೆ ಮಲ್ತದು ಊರುಗ ಬತ್ತದು ಅವೇತೋ ಶಿಷ್ಯರನ್ನು ತಯಾರು ಮಲ್ತಿರು. ಇಡ್ಡೆ ವೇಷದಾರು ನಿರ್ದೇಶಕೆ ಚೆಂಡೆ ಮದ್ದಳೆದಾರು ಭಾಗವತರು ಪ್ರಸಂಗ ಬರೆಪುನಾರ ಆದ್ ಪೂಂಜೆರು ಬೊಂಬಾಯಿದ ಗೀತಾಂಬಿಕಾ ಉಪ್ಪಳ ಭಗವತಿ ಪುತ್ತೂರು ಕರ್ನಾಟಕ ಬೊಕ್ಕ ಕಟೀಲು ಮೇಳಲಿಡು 42 ವರ್ಷ ತಿರ್ಗಾಟ ಮಲ್ತಿನಾರು. ಕಟೀಲು ಒಂಜನೆ ಮೇಳಡು ಪ್ರಧಾನ ಭಾಗವತರಾದ್ಲ ಆದಿತ್ಯರು. ಕನ್ನಡ ಬೊಕ್ಕ ತುಳು ಭಾಷೆಡು 32 ಪ್ರಸಂಗ ಬರೆತೆರು. ಅವಿಟ್ಟು ಮಾನಿಷಾದ ಬಾರಿ ರೈಸದಿನ ಪ್ರಸಂಗ ನಳಿನಾಕ್ಷ ನಂದಿನಿ ಉಭಯಕುಲ ಬಿಲ್ಲೋಜ ಮೇಘಮಯೂರಿ ಸ್ವರ್ಣನೂಪುರ ಕುಡಿಯನ ಕೊಂಬಿರಿಳು ಗರುಡ ಕೇಂಜವೆ ಸ್ವರ್ಣಕೇದಗೆ ಪುದರ್ಪೋಯಿ ಪ್ರಸಂಗಲಾದು ರೈಸದನು. ಅರೆನ 21 ಪ್ರಸಂಗಲೇನು ಅಂಬುರುಹ ಪುದರಡು ರಡ್ಡು ಸಂಪುಟ ಆದು ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ಅಚ್ಚಿ ಮಲ್ಪಾದನು. ಯಕ್ಷಗಾನ ಅಕಾಡೆಮಿ ಸದಸ್ಯರಾದ್ಲ ಬೇಲೆ ಬೆಂದಿನ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜೆರು ಇಲ್ಲಡು ಜೋಕ್ಲಿಗು ಆಟ ಕಲ್ಪಾಯಿನಾರು. ಬುಡಿದಿ ಬೊಕ್ಕ ಇರುವಿರ್ ಆಂಜೋಕ್ಲಿನ ಆರು ಅಗತ್ತದು ಯಕ್ಷಲೋಕ ಬಿಡ್ತಿರು. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲು. ವಾರ ಅಕ್ಕಿರಿದ ಕರ್ಫ್ಯೂ ಪೊರ್ತುಡು ಜವಳಿ ಫ್ಯಾನ್ಸಿ ಜೋಡು ಬೊಕ್ಕ ಬಂಗಾರದ ಬೇರ ಮಲ್ಪರೆ ಮಾತಿರ್ನಂಚ ಎಂಕ್ಲೆಗ್ಲ ಅವಕಾಶ ಮಲ್ತು ಕೊರಡು ಕುಡ್ಲಡು ಟೆಕ್ಸ್ಟೈಲ್ಸ್ ಬೊಕ್ಕ ಫುಟ್ವೇರ್ ಸಂಘಟನೆಲಿಡ್ದು ಪ್ರತಿಭಟನೆ. ಕಾರ್ಲಾ ತಾಲೂಕುದ ಮಾತ ಲೈನ್ ಮ್ಯಾನ್ಲೇನು ಇಲ್ಲಡಿಲೆಪುಡಾದು ಪುಟ್ಟು ಪರ್ಬದ ಆಚರಣೆ. ಲೈನ್ ಮ್ಯಾನ್ಲೇನ ಸಮಸ್ಯೆ ಪರಿಹಾರವು ಇಂಧನ ಮಂತ್ರಿ ವಿ ಸುನಿಲ್ ಕುಮಾರ್ ಸಮಾಲೋಚನೆ. ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯ ಬಿಷಪ್ ಹಿಡಿದು ಕಾಪುಚಿನ್ ಧರ್ಮಗುರು ಆಲ್ಫ್ರೆಡ್ ರೋಚ್ ದೇವಿರ್ನ ಸೇವಕೆಂದು ಘೋಷಣೆ. ಎಲ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಲೆಕ್ಕುಡು ಬಿಕೆ ಬಾಯ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬಂಗಾರಕೋಡಿ ಬೊಳಂತೂರು ಬೊಕ್ಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಒಟ್ಟು ಸೇರಿಕೆಡು ಸಾರ್ವಜನಿಕ ನೆತ್ತಿರ್ದಾನ ಶಿಬಿರ. ಇಡೆಗ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೇ ಪೊರ್ತುಗೂ ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲ್.